ಉಡುಪಿ ಜಿಲ್ಲೆ 5.2 ಪಾಸಿಟಿವಿಟಿ ರೇಟ್ ಇದ್ದು 0.2 ಇರುವ ಕಾರಣಕ್ಕೆ ಲಾಕ್ಡೌನ್ ಮಾಡುವುದು ಸರಿಯಲ್ಲ. ಕೂಡಲೇ ಉಡುಪಿಯಲ್ಲಿ ಅನ್ಲಾಕ್ ಮಾಡಲು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಶಾಸಕ ರಘುಪತಿ ಭಟ್ ಆಗ್ರಹವನ್ನ ಮಾಡಿದ್ದಾರೆ. ಈ ಬಗ್ಗೆ ತಾನು ಮುಖ್ಯಮಂತ್ರಿ, ಉಸ್ತುವಾರಿ ಸಚಿವ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವರಿಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಜನ ಈಗಾಗಲೇ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿ ಇದ್ದಾರೆ. ಬಟ್ಟೆ, ಮೊಬೈಲ್, ಗ್ಯಾರೇಜ್, ಫ್ಯಾನ್ಸಿ ಮಳಿಗೆ ತೆರೆಯಲು ಬಹಳ ಬೇಡಿಕೆ ಬರ್ತಾ ಇದೆ. ಸೋಮವಾರ ಮತ್ತೆ ಸಭೆಯನ್ನ ಮಾಡಿ ಉಸ್ತುವಾರಿ ಸಚಿವರಿಗೆ ವಿನಂತಿಯನ್ನ ಮಾಡ್ತೇವೆ. ಅನ್ಲಾಕ್ ಮಾಡದೇ ಇದ್ರೆ ಸರ್ಕಾರದ ಮೇಲೆ ಜನರು ಬೇಸರಗೊಳ್ತಾರೆ. ಜನರು ಸಂಕಷ್ಟದಲ್ಲಿ ಇದ್ದು ದಂಗೆ ಏಳುವ ಅಪಾಯವಿದೆ. 40% ಇದ್ದ ಪಾಸಿಟಿವಿಟಿ 5ಕ್ಕೆ ಇಳಿಕೆಯನ್ನ ಕಂಡಿದೆ. ಇದು ಜನರ ತ್ಯಾಗದಿಂದ ಸಾಧ್ಯವಾಗಿದೆ. ಸಣ್ಣ ವ್ಯಾಪಾರಸ್ಥರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹೋಟೆಲ್, ಗೂಡಂಗಡಿ, ಸೆಲೂನ್ನವರು ಸಮಸ್ಯೆಯಲ್ಲಿ ಇದ್ದಾರೆ. ಪುಸ್ತಕದ ಅಂಗಡಿ, ಬ್ಯೂಟಿ ಪಾರ್ಲರ್ ತೆಗೆಯಬೇಕೆಂಬ ಒತ್ತಾಯವಿದೆ. ಧಾರ್ಮಿಕ, ಸಾಮಾಜಿಕ ಸಭೆಯ ಹೊರತುಪಡಿಸಿ ಇತರ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕೆಂದು ಅವರು ಹೇಳಿದ್ದಾರೆ. ಈ ಸರ್ತಿ ನಾನು ಹೇಳೋದಂತೆ 5 ಅಂದರೆ 5ಗೆ ಬಹಳ ಕಟ್ ಆಫ್ ಮಾಡಿ ಕೂತ್ಕೊಳ್ಬೇಡಿ. 5ರಿಂದ 6 ಯಾವುದಿದೆ, ಇನ್ನು 2-3 ಜಿಲ್ಲೆ ಬರ್ತದೆ, ನಾನು ನೋಡಿದೆ. ಅದನ್ನು ಅನ್ಲಾಕ್ ಮಾಡೋದು. ಯಾಕಂದರೆ 0.05 ಹೆಚ್ಚು ಕಮ್ಮಿ ಆಗ್ತದೆ ಕೆಲವೊಮ್ಮೆ, ಅದರಲ್ಲಿ ಏನು ಇದ್ದಾರಲ್ಲ. ಈಗ ನಮ್ಗೆ ನಿಜವಾಗಿ ನೋಡಿ, ನಾವು 40% ಎಲ್ಲ ಪಾಸಿಬಿಲಿಟಿ ರೇಟ್ ಇದ್ದವರು ಈಗ ನಾವು 5.02% ಬಂದಿದ್ದೇವೆ ಅಂತ ಹೇಳಿದ್ರೆ ಇದು ಒಳ್ಳೆಯ ಸಾಧನೆ. ಮತ್ತು ನಮ್ಮ ಜನ ತುಂಬ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈಗ ನಾಳೆ ಸೋಮವಾರದಿಂದ ಮತ್ತೆ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಅನ್ಲಾಕನ್ನು ಮಾಡುವಂಥದ್ದು ಮಾಡಬೇಕು. ಯಾಕಂದರೆ ಈಗ ಜನ ಆರ್ಥಿಕ ಸಂಕಷ್ಟದಲ್ಲಿ ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಹೋಟೆಲ್ನ ಕಾರ್ಮಿಕರು, ಗೂಡಂಗಡಿಯವರು, ಸಣ್ಣ ಕ್ಷೌರಿಕರು, ನಮ್ಮ ಸೆಲೂನ್ ಅಂಗಡಿಯವರು, ಬ್ಯೂಟಿ ಪಾರ್ಲರ್ನವರು, ಸಣ್ಣ ಬಟ್ಟೆ ಅಂಗಡಿಯವರು, ಈಗ ಒಂದು ಪುಸ್ತಕ ಬೇಕಾದರೆ, ರೈನ್ ಕೋಟ್ ಬೇಕಾದರೆ, ಕೊಡೆ ಬೇಕಾದರೆ ಜನರಿಗೂ ತೊಂದರೆ ಆಗ್ತಾ ಇದೆ. ಸಾಮಾಜಿಕ ಅಂತರ ಕಾಯ್ಕೊಳ್ಳುವಂಥದ್ದು, ಮಾಸ್ಕನ್ನು ಕಡ್ಡಾಯ ಮಾಡಬೇಕು ಮತ್ತು ಧಾರ್ಮಿಕ ಕಾರ್ಯಕ್ರಮ ಮತ್ತು ಸೋಷಿಯಲ್ ಫಂಕ್ಷನ್ ಹೊರತುಪಡಿಸಿ ಮತ್ತೆಲ್ಲವನ್ನು ಓಪನ್ ಮಾಡುವಂಥದ್ದು ಮಾಡಬೇಕು ಅಂತ ನನ್ನ ವಿನಂತಿ. ಮತ್ತು ಅದಕ್ಕೆ ಪುನಃ ನೀವು ಟೈಮಿಂಗ್ಸ್ ಮಾಡಿದರೆ ಮತ್ತೆ ಪುನಃ ಅಲ್ಲಿ ರಶ್ ಆಗ್ತದೆ. ಅದಕ್ಕಿಂತ ಓಪನ್ ಬಿಡುವಂಥದ್ದು ಒಳ್ಳೆ. ಬೇಕಾದರೆ ಜನರ ಟ್ರಾವೆಲಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿ, ಆಚೆ ಈಚೆ ಹೋಗುವಂಥದ್ದಕ್ಕೆ ಅಗತ್ಯ ಇದ್ದಾಗ ಮಾತ್ರ ಹೋಗಬೇಕು ಅಂತ ಹೇಳುವಂಥದ್ದು ಮಾಡಿ. ಸಾರ್ವಜನಿಕ ಸೇವೆಗಳು ಈಗ ಬಸ್ ಇರ್ಬೋದು, ಇದನ್ನೆಲ್ಲ 50% ಮಾಡಿ ಪ್ರಾರಂಭದ ಅಂತ, ಇದೆಲ್ಲ ಸರಿ ಇದೆ. ಆದರೆ ನಾವು ಟೋಟಲಿ ಲಾಕ್ ಮಾಡಿ ಕೂತ್ಕೊಂಡ್ರೆ ನಾನು ನಿನ್ನೆ ಸ್ಪಷ್ಟವಾಗಿ ನಾನು ಟ್ವೀಟು ಮಾಡಿದ್ದೇನೆ, ಮುಖ್ಯಮಂತ್ರಿಗಳು ತಿಳಿಸಿದ್ದೇನೆ, ನಮ್ಮ ಎಲ್ರಿಗೂ ತಿಳಿಸಿದ್ದೇನೆ, ಯಾವ ಕಾರಣಕ್ಕೂ ಮತ್ತೆ ಅದನ್ನು ಮುಂದುವರಿಸಬಾರ್ದು.